ತಾಲೂಕು ಕೇಂದ್ರವಾಗಿ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಬ್ರಹ್ಮಾವರದಲ್ಲಿ ಇರುವ ಉತ್ತಮ ಜಾಗವನ್ನು ಹಲವಾರು ವರ್ಷದ ಹಿಂದೆ ಸರ್ಕಾರದ ನಾನಾ ಇಲಾಖೆಗೆ ನೀಡಲಾಗಿದ್ದು ಇದೀಗ ಅದೆಷ್ಟೋ ಕಚೇರಿಗಳಿಗೆ ಜಾಗ ಇಲ್ಲದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರದ ನಗರ ಮಧ್ಯಭಾಗದ ಕೂಗಳತೆಯ ದೂರದಲ್ಲಿ 6 ಸರ್ಕಾರಿ ಕ್ವಾರ್ಟರ್ಸ್ ಇದ್ದು ಎಲ್ಲವೂ ಭೂತ ಬಂಗಲೆಯನ್ನ ನೆನಪಿಸುವಂತಿದೆ. ರಸ್ತೆಗೆ ತಾಗಿಕೊಂಡೇ ಇರುವ ಸುಸಜ್ಜಿತ ಕ್ವಾರ್ಟರ್ಸ್ನಲ್ಲಿ ಕೆಲ ವರ್ಷದ ಹಿಂದೆ ಅನೇಕ ಅಧಿಕಾರಿಗಳು ಸಂಸಾರ ಹೊಂದಿದ ಮನೆಯಾಗಿತ್ತು. 10 ವರ್ಷದಿಂದಲೂ ಇದರಲ್ಲಿ ವಾಸ್ತವ್ಯ ಇಲ್ಲದೆ ಗೋಡೆಗಳು ಕುಸಿದು ಬಿದ್ದಿವೆ, ಮಾಡು ಸೋರುತ್ತಿದೆ, ಒಳಗೆ ಹೋಗದಂತಹ ಸ್ಥಿತಿಯಲ್ಲಿದೆ. ಕುಡಿದು ಬಿಸಾಡಿದ ಬಾಟ್ಲಿಗಳು, ಅನೈತಿಕ ದಂಧೆಗೆ ಬಳಸುವ ವಸ್ತುಗಳು ಕಂಡುಬರುತ್ತಿವೆ. ಹೊಸದಾಗಿ ರಚನೆಯಾಗುತ್ತಿರುವ ಮಿನಿ ವಿಧಾನಸೌಧದ ಬಳಿಯೇ ಇರುವ ಈ ಕ್ವಾರ್ಟರ್ಸ್ಗಳನ್ನು ಹೊಸದಾಗಿ ಮಾಡುವ ಅಥವಾ ಸುಸಜ್ಜಿತಗೊಳಿಸುವ ಕಾರ್ಯ ಮಾಡಿದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವ ಅನೇಕರಿಗೆ ಉಪಯುಕ್ತವಾಗಲಿದ್ದು ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಬೇಕಾಗಿದೆ. ಟ್ರಾವೆಲರ್ಸ್ ಬಂಗಲೆ ಉಂಟು, ಅದರ ಹತ್ತಿರ ಒಂದೆರಡು ಕಟ್ಟಡ ಉಂಟು. ಆ ಕಟ್ಟಡವನ್ನು ಏನಾದರೂ ಮಾಡಿ ಯಾರೋ ಕಟ್ಟಡ ಇಲ್ಲದ, ಮನೆ ಇಲ್ಲದ, ಸೂರಿಲ್ಲದ ಬಡವಕ್ಕರಿಗೆ ಹಂಚುವುದು ಅತಿ ಉತ್ತಮ, ಕೊಡುವುದು ಅತಿ ಉತ್ತಮ. ಅದು ಸುಮ್ಮನೆ ಯಾವುದೇ ವಸ್ತು ಹಾಳಾಗಿ ಹೋಗಬಾರದು. ಹಾಳಾಗದಂತೆ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇಡೀ ಭಾರತ ದೇಶದ ಪ್ರಜೆಗಳಿಗೆ ಇದೆ.